ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಗಣ್ಯರ ಸಭೆ ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ಜರುಗಿತು. ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಸಭೆಯನ್ನು ಉದ್ಘಾಟಿಸಿದರು. ರಾವಣ ಅಧರ್ಮದ ಪ್ರತೀಕ, ದುರ್ಗುಣಗಳ ಪ್ರತೀಕ. ನಾವು ರಾವಣರಾಗುವುದಲ್ಲ, ರಾಮರಾಗಬೇಕು, ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅದೇ ಕಾಲಕ್ಕೆ ದುರ್ಗುಣಗಳನ್ನು ನಾವು ದೂರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಹೀಗೆ ನಾವು ನಮ್ಮನ್ನು ರಾಮನನ್ನಾಗಿ ರೂಪಿಸಿಕೊಂಡೆವು ಅಂತಂದರೆ ಸಮಾಜ ರಾಮರಾಜ್ಯವನ್ನು ಕಾಣೋದು ಸುಲಭವಾಗುತ್ತೆ. ರಾಮನ ನೆನಪು ಸದಾ ಇರಬೇಕು. ಅದಕ್ಕೋಸ್ಕರ ಮನೆ ಮನೆಯಲ್ಲಿ ಈ ಹಿಂದೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಹೇಗೆ ನಡೀತಾ ಇತ್ತು, ನಿತ್ಯವೂ ರಾಮಮಂತ್ರದ ಭಜನೆ ಅದು ನಡೆಯಬೇಕು. ರಾಮನ ನೆನಪು ನಮಗೆ ಸದಾ ಇರಬೇಕು. ಏನು ಮನೆಯಲ್ಲಿ ಒಳ್ಳೆ ಕೆಲಸ ನಡೆಯಲಿ, ದುರ್ಘಟನೆ ನಡೆಯಲಿ, ನಮ್ಮ ಹಿರಿಯರ ವಾಯ ಬರ್ತಾ ಇದ್ದದ್ದು ರಾಮರಾಮ ರಾಮರಾಮ ಅಂತ ಹೇಳಿದರು. ಮಾತು ಮಾತಿಗೆ ರಾಮನನ್ನು ನಡೀತಾ ಇದ್ದಂತಹ ಕಾಲ ಮನೆಯೊಳಗೆ ರೇಡಿಯೋ ಟಿವಿಗಳ ಧಾಳಿ ಆಗೋಕ್ಕೆ ಮುಂಚೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ಮೂಡುಬಿದ್ರೆ ಆಳ್ವಾಸ್ ಫೌಂಡೇಶನ್ನ ವಿವೇಕ್ ಆಳ್ವಾ, ಶಾಸಕ ಹರೀಶ್ ಪೂಂಜಾ, ವಿಶ್ವ ಹಿಂದೂ ಪರಿಷತ್ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯಾಧ್ಯಕ್ಷ ಎಂಬಿ ಪುರಾಣಿಕ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು. ಬಹಳ ವಿಶೇಷವಾಗಿ ನಿರ್ಮಾಣ ಆಗಿರುವಂತಹದ್ದು ಸ್ವಾಮಿನಾರಾಯಣ ಮಂದಿರದಲ್ಲಿ ಅಷ್ಟು ಸುಂದರವಾದ ಶಿಲ್ಪಕಲೆಯಿಂದ ಕೂಡಿದಂತಹ ಮಂದಿರ ಬಹುಶಃ ಈ ಶತಮಾನ ಆಗಿಲ್ಲ. ಮತ್ತು ಹಿಂದೆ ಅನೇಕ ಚಾರಿತ್ರಿಕ ದೇವಾಲಯಗಳನ್ನು ನೋಡುವಾಗ ಇದು ಇನ್ನು ಮುಂದಿನ ಜನಾಂಗದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತು, ಅದನ್ನು ಸುಳ್ಳು ಮಾಡಿ ಅದ್ಭುತವಾದ ಮಂದಿರವನ್ನು ಈಗ ಕಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಅಮೆರಿಕಕ್ಕೆ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ ಕೂಡ ಈ ಸ್ವಾಮಿನಾರಾಯಣ ಮಂದಿರ ನೋಡಿದ್ದೇನೆ. ಆ ಮಂದಿರ ಕೂಡ ಅಲ್ಲಿ ಕೂಡ ಅಲ್ಲಿಯ ಜನರು ಈ ಮಂದಿರದ ಸೌಂದರ್ಯವನ್ನು ನೋಡಬೇಕು ಅಂತ ಹೇಳಿ ಬರ್ತಾರೆ, ಭಕ್ತರು ದೇವರನ್ನು ನೋಡಬೇಕು ಅಂತ ಬರ್ತಾರೆ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ಈ ಮಂದಿರ ಅದ್ಭುತವಾದ ಮಂದಿರ ಆಗಬೇಕು, ಈ ಶತಮಾನದ ಅದ್ಭುತ ವಿಸ್ಮಯಗಳಲ್ಲಿ ಒಂದಾದಂಥ ದೇವಸ್ಥಾನ ಇದಾಗಬೇಕು. ಶಿಲ್ಪಕಲೆಯಿಂದ ಕೂಡಿರಬೇಕು, ಸಾನ್ನಿಧ್ಯದಿಂದ ಕೂಡಿರಬೇಕು, ತೇಜಸ್ಸಿನಿಂದ ಕೂಡಿರಬೇಕು. ಹಿಂದೂ ಧರ್ಮದ ಪುನರುದ್ಧಾರಕ್ಕಾಗಿ ಈಗ ಪಂಚಾಂಗ ಹಾಕಿದಂತೆ ಈ ಶಿಲಾನ್ಯಾಸ ಆಗಿದೆ ಅಂತ ನಾನು ತಿಳಿದು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಜನತೆಯ ಸಹಕಾರ ಬೇಕು. ಎಲ್ಲರೂ ಕೂಡ ವಿಶೇಷವಾಗಿ ಇದಕ್ಕೆ